ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಪರಶುರಾಮ ಸೃಷ್ಟಿಯ ಪುಣ್ಯಭೂಮಿಯಲ್ಲಿ ಯಜ್ಞ ಯಾಗಾದಿಗಳು, ದೈವ ದೇವರ ಆರಾಧನೆ, ನಾಗಾರಾಧನೆ, ಯಕ್ಷಗಾನ, ಹರಿಕಥೆ ಇತ್ಯಾದಿ ಧಾರ್ಮಿಕ ಕಾರ್ಯಗಳು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿ ಸಮ್ಮಿಳಿತವಾಗಿವೆ. ಪುರಾಣಗಳ ಉಲ್ಲೇಖದಂತೆ ಸಮುದ್ರ ಮಥನ ಕಾಲದಲ್ಲಿ ಪ್ರಾಪ್ತವಾದ ಸುವಸ್ತುಗಳಲ್ಲಿ ಯಜ್ಞ, ಬ್ರಾಹ್ಮಣ, ಕಾಮಧೇನು ಮತ್ತು ಐರಾವತಗಳು ಪ್ರಸಿದ್ಧಿ ಪಡೆದಿದ್ದು, ಐರಾವತದ ಕುರುಹೆ ಗಜದಂತೆ ಗೋಚರಿಸುವ ನರಸಿಂಹಗಡದ ಗಡಾಯಿಕಲ್ಲು, ಇದರ ಬುಡದಲ್ಲಿ ನರಸನಹಳ್ಳಿ ಎಂಬ ಊರಿನ ಕುರುಹುಗಳನ್ನು ಇಂದಿಗೂ ಕಾಣಬಹುದಾಗಿದೆ. ನರಸಿಂಹಗಡದ ದಕ್ಷಿಣ ಬುಡದಲ್ಲಿ ಲಾಯ್ಲಾ ಗ್ರಾಮದ ಚಂದ್ಕೂರು ಪೇಟೆ ಇದೆ. ಈ ಪ್ರಕೃತಿ ರಮಣೀಯ ಸ್ಥಳದಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಪುರಾತನ ದೇವಸ್ಥಾನ ಬಹುಕಾಲದಿಂದ ಕಂಗೊಳಿಸುತ್ತಿದೆ. ತಲತಲಾಂತರಗಳಿಂದ ಪ್ರತೀತಿಯಂತೆ ನರಸಿಂಹಗಡದ ದಕ್ಷಿಣ ಭಾಗದಲ್ಲಿ ದ್ವಾರದ ಆಕಾರವಿರುವ ಸ್ಥಳದಲ್ಲಿ ಊರವರು ತಮ್ಮ ಮನೆಯ ವಿವಾಹ ಸಮಾರಂಭಕ್ಕಾಗಿ ಅಗತ್ಯವಿರುವ ಆಭರಣಗಳನ್ನು ಒದಗಿಸುವಂತೆ ಭಕ್ತಿಯಿಂದ ಕೈಮುಗಿದು ಪ್ರಾರ್ಥಿಸಿ ಹರಿವಾಣದಲ್ಲಿ ಫಲತಾಂಬೂಲಗಳೊಂದಿಗೆ ಹರಿವಾಣವನ್ನು ನಿಗದಿತ ಸ್ಥಳದಲ್ಲಿರಿಸಿದರೆ ಮಾರನೇ ದಿನ ಬೆಳಗ್ಗೆ ಅದೇ ಹರಿವಾಣದಲ್ಲಿ ಬೇಡಿಕೊಂಡ ಚಿನ್ನಾಭರಣಗಳು ಅಲ್ಲಿರುತ್ತಿದ್ದವು. ಹಾಗೂ ಸಮಾರಂಭವಾದ ನಂತರ ಅದೇ ದ್ವಾರದಲ್ಲಿ ಆಭರಣಗಳನ್ನು ತಟ್ಟೆಯಲ್ಲಿರಿಸಿ ಹಿಂತಿರುಗಿಸುತ್ತಿದ್ದರು ಎನ್ನುವುದು ಪ್ರತೀತಿ ಇದೆ. ಈ ವಿಷಯವನ್ನ ಈಗಲೂ ಆ ಊರಿನ ಹಿರಿಯರು ನೆನಪಿಸಿಕೊಳ್ಳುತ್ತಾರೆ. ಬೆಳ್ತಂಗಡಿ ಕಿಲ್ಲೂರು ರಸ್ತೆಯಲ್ಲಿ 3 ಕಿಲೋಮೀಟರ್ ಸಾಗಿದಾಗ ಕುತ್ರೊಟ್ಟು ಎಂಬಲ್ಲಿ ಎಡಗಡೆ ಪಶ್ಚಿಮ ದಿಕ್ಕಿಗೆ ತಿರುಗಿದರೆ ಎರುಮಲ ಹೊಳೆಗೆ ಇರುವ ಸೇತುವೆಯನ್ನ ದಾಟಿ ಸುಮಾರು ಅರ್ಧ ಕಿಲೋಮೀಟರ್ ಮುಂದುವರಿದಾಗ ನರಸಿಂಹಗಡದ ಬುಡದಲ್ಲಿರುವ ಚಂದ್ಕೂರು ದೇವಸ್ಥಾನವನ್ನು ತಲುಪಬಹುದಾಗಿದೆ. ಪಕ್ಕದಲ್ಲೇ ಎದೆಯುಡ್ಡಿ ನಿಂತ ನಾವು ತಲೆ ಎತ್ತಿ ನೋಡಬೇಕಾದ ನರಸಿಂಹಗಡದ ಮುಕುಟಾಕಾರದ ಶಿಖರ, ಗುಡ್ಡ ಬೆಟ್ಟಗಳಾಚೆ ಪಶ್ಚಿಮ ಘಟ್ಟದ ಭಿತ್ತಿ ಸಾಲು, ಸಮತಟ್ಟಾದ ದಕ್ಷಿಣ ದಿಕ್ಕಿನಲ್ಲಿ ಹೊಲಗದ್ದೆಗಳು, ಒಂದಿಷ್ಟು ಉಳಿದುಕೊಂಡಿರುವ ಕಾಡು ಮೇಡುಗಳಿಗೊಪ್ಪುವ ಒಂದು ಸುಂದರ ಪರಿಸರ ದೇವಿ ಸನ್ನಿಧಿಯಲ್ಲಿ ನಮ್ಮನ್ನ ಪುಳಕಿತಗೊಳಿಸುತ್ತದೆ. ಖ್ಯಾತ ಇತಿಹಾಸ ತಜ್ಞರಾದ ದಿವಂಗತ ಗುರುರಾಜ್ ಭಟ್ ಅವರ ಅಭಿಪ್ರಾಯದಂತೆ ಈ ದೇವಸ್ಥಾನದ ಶ್ರೀದೇವಿಯ ಮೂರ್ತಿಯು ಸುಮಾರು 10ನೇ ಶತಮಾನದ್ದಾಗಿರುತ್ತದೆ. ಸುಮಾರು 3.5 ಅಡಿ ಎತ್ತರವಿರುವ ಈ ಮೂರ್ತಿಯ ಶಿರಸ್ಸಿನಲ್ಲಿ ಕರಂಡಕ ಮುಕುಟವಿದೆ. ಇಳಿಬಿಟ್ಟ ಅಂತರೀಯ ವಸ್ತ್ರವನ್ನು ಉಟ್ಟು ಸಮಭಂಗಿಯಲ್ಲಿರುವ ಸರಳ ಸುಂದರ ಮೂರ್ತಿಯ ಪಾದಮೂಲದ ಇಕ್ಕೆಲಗಳಲ್ಲಿ ಕೈಂಕರ್ಯದ ಸಣ್ಣ ಮೂರ್ತಿಗಳಿವೆ. ಶ್ರೀದೇವಿಯ ಮೂರ್ತಿಯು ಚತುರ್ಭುಜ ಹೊಂದಿದ್ದು, ಮೇಲಿನ ಎಡಗೈಯಲ್ಲಿ ಶಂಖ ಮತ್ತು ಬಲಗೈಯಲ್ಲಿ ಚಕ್ರ, ಕೆಳಗಿನ ಎಡಗೈಯು ಕಟ್ಟಿ ಅವಲಂಬಿತವಾಗಿದ್ದು ಬಲಗೈಯು ಅರ್ಧಮುಷ್ಟಿ ಆಕಾರ ಹೊಂದಿದ್ದು, ಮುಷ್ಟಿಯೊಳಗೆ ಅರ್ಧಚಂದ್ರಾಕೃತಿಯಲ್ಲಿ ಚೊಂಚನ್ನಿಟ್ಟಿರುವ ಗಿಳಿಯಂತೆ ಕಾಣುತ್ತದೆ. 1996ರಲ್ಲಿ ನಡೆದ ಆಯುತ ಚಂಡಿಕಾಯಾಗದ ಬಳಿಕ ದೇವಸ್ಥಾನದ ಸಾನ್ನಿಧ್ಯವು ನಮ್ಮ ರಾಜ್ಯದಾದ್ಯಂತ ಪ್ರಸಿದ್ಧಿ ಪಡೆಯಿತು. ದೇವಸ್ಥಾನದಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ಸೇವೆ ಸಲ್ಲಿಸಿದಾಗ ವಿವಾಹ ಭಾಗ್ಯ, ಸಂತಾನ ಭಾಗ್ಯ, ಲಕ್ಷ್ಮೀ ಪ್ರಾಪ್ತಿ, ಉದ್ಯೋಗ ಪ್ರಾಪ್ತಿ, ವ್ಯಾಪಾರ ಪ್ರಗತಿ ಹಾಗೂ ಮಾನಸಿಕ ನೆಮ್ಮದಿ ನಿಶ್ಚಿತ ಎನ್ನುವ ಪ್ರತೀತಿ ಇದೆ. ಬ್ರಹ್ಮಶ್ರೀ ವೇದಮೂರ್ತಿ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಯವರ ಮಾರ್ಗದರ್ಶನದಲ್ಲಿ ಅಷ್ಟಮಂಗಲ ಪ್ರಶ್ನಾ ಚಿಂತನೆಯನ್ನ ನಡೆಸಿದ್ದು, ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದ ಪರಿಹಾರಗಳನ್ನು ಊರ ಹಾಗೂ ಪರವೂರ ಜನರ ಸಹಕಾರದೊಂದಿಗೆ
ಈಗಾಗಲೇ ನೆರವೇರಿಸಲಾಗಿದೆ. ನಾಗ, ಶಾಸ್ತಾವು, ಕಲ್ಲುಟ್ಟಿ ಮತ್ತು ಚಾಮುಂಡಿ ದೈವಗಳ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಈ ದೇವಸ್ಥಾನದ ಆಡಳಿತವು ನಡಗುತ್ತು ಮನೆತನಕ್ಕೆ ಸೇರಿದ್ದು, ದೇವಪ್ಪಾಜಿಯವರ ನೇತೃತ್ವದಲ್ಲಿ ಈ ದೇವಸ್ಥಾನವು ಜೀರ್ಣೋದ್ಧಾರವಾಗಿರುವ ಬಗ್ಗೆ ದಾಖಲೆ ಇದೆ. ಕ್ರಿಸ್ತಶಕ 1417ರಲ್ಲಿ ದೇವಳದಲ್ಲಿ ಅನ್ನದಾನ ನಡೆಯುತ್ತಿದ್ದ ಬಗ್ಗೆ ಶಿಲಾಶಾಸನವು ಇರುವುದು ಈ ದೇವಳದ ಪ್ರಾಚೀನತೆಯನ್ನು ಸೂಚಿಸುತ್ತದೆ. ಕಾಲದ ಸುಳಿಗೆ ಸಿಕ್ಕಿ ಶಿಥಿಲವಾಗಿದ್ದ ಗರ್ಭಗುಡಿ, ತೀರ್ಥಮಂಟಪ, ಸುತ್ತು ಪೌಳಿಗಳನ್ನು ವಾಸ್ತುಶಿಲ್ಪಿ ಶ್ರೀ ಪ್ರಸಾದ್ ಮುನಿಯಂಗಳ ಮಾರ್ಗದರ್ಶನದಲ್ಲಿ ಅನುವಂಶಿಕ ಆಡಳಿತ ಮೊಕ್ತೇಸರರಾದ ಎನ್ ಧನಂಜಯ ಅಜ್ರಿ ಅವರ ನೇತೃತ್ವದಲ್ಲಿ ಊರ ಪರವೂರ ಭಗವದ್ಭಕ್ತರ ಸಹಕಾರದೊಂದಿಗೆ ಜೀರ್ಣೋದ್ಧಾರದ ಸಮಿತಿಯನ್ನು ರಚಿಸಿ ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ ನವೀಕರಣಗೊಳಿಸಲಾಗಿದೆ. ಜೀರ್ಣೋದ್ಧಾರಗೊಂಡ ದೇವಳದಲ್ಲಿ ಚನ್ಕೂರು ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಶುಭಾಶೀರ್ವಾದಗಳೊಂದಿಗೆ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನೆರವೇರಿಸಲಾಗಿದ್ದು, ಈ ಬಗ್ಗೆ ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಂಜಾರ್ ಅವರ ಅಧ್ಯಕ್ಷತೆಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ರಚಿಸಲಾಗಿತ್ತು. ಮೇ 8, 2019 ಬುಧವಾರದಿಂದ ಮೇ 13, 2019 ಚನ್ಕೂರು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಶುಭಾಶೀರ್ವಾದದೊಂದಿಗೆ ವಾಸ್ತುಶಿಲ್ಪಿ ಶ್ರೀ ಪ್ರಸಾದ್ ಮುನಿಯಂಗಳ ಇವರ ಮಾರ್ಗದರ್ಶನದಲ್ಲಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನವೀಕರಣ, ಪುನರ್ ಪ್ರತಿಷ್ಠೆ, ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಶ್ರೀಮಾತೆ ಜಗಜ್ಜನನಿ ತಾಯೇ ರಕ್ಷಿಸು, ಕಷ್ಟವ ಕಳೆದು ಇಷ್ಟವ ಕೊಡು ನೀ. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮ ಪಾದಕ್ಕೆ ಶರಣು. ಚನ್ಕೂರು ದುರ್ಗಾ ಪರಮೇಶ್ವರಿ ತಾಯಿ, ನಡಲಾಯಿಲ ಗ್ರಾಮದ ದೇವತೆಯಾಗಿಹ ಮಾಯಿ. ಚನ್ಕೂರು ದುರ್ಗಾ ಪರಮೇಶ್ವರಿ ತಾಯಿ, ನಡಲಾಯಿಲ ಗ್ರಾಮದ ದೇವತೆಯಾಗಿಹ ಮಾಯಿ. ಬಿಂಬರೂಪದಿ ನೆಲೆಯಾಗಿ ನಿಂತೆ, ಬಿಂಬರೂಪದಿ ನೆಲೆಯಾಗಿ ನಿಂತೆ, ಶಂಖ ಚಕ್ರ ಗಿಳಿ ಕರದಲ್ಲಿ ಹಿಡಿದು ಭಕ್ತರನ್ನು ಪಾಲಿಸು ಮಾತೆ. ಚನ್ಕೂರು ದುರ್ಗಾ ಪರಮೇಶ್ವರಿ ತಾಯಿ, ನಡಲಾಯಿಲ ಗ್ರಾಮದ ದೇವತೆಯಾಗಿಹ ಮಾಯಿ. ಚನ್ಕೂರು ದುರ್ಗಾ ಪರಮೇಶ್ವರಿ ತಾಯಿ, ನಡಲಾಯಿಲ ಗ್ರಾಮದ ದೇವತೆಯಾಗಿಹ ಮಾಯಿ. ಜನುಮ ಪಾವನ ನಿನ್ನ ಕಾಣಲು, ನಿನ್ನಯ ನಾಮವ ಭಜಿಸುತ್ತ ನಮಿಸುವೆ.
ಜನುಮ ಪಾವನ ನಿನ್ನ ಕಾಣಲು ನಿನ್ನಯ ನಾಮವ ಭಜಿಸುತ್ತ ನಮಿಸುವೆ ಕರುಣಾಮಯಿ ತಾಯೇ ರಕ್ಷಿಸು ಮಹಾಮಾಯೇ ಕರುಣಾಮಯಿ ತಾಯೇ ರಕ್ಷಿಸು ಮಹಾಮಾಯೇ ನಿತ್ಯ ಪೂಜೆಯು ನಿನಗೆ ಸಮರ್ಪಣೆ ಭಕ್ತಿ ಭಾವದಿ ನಿತ್ಯವೂ ಅರ್ಪಣೆ ಬೆಟ್ಟ ಗುಡ್ಡದ ನಡುವೆ ನೆಲೆಸಿಹ ತಾಯೇ ನಮ್ಮನು ಕಾಯೇ ತಾಯೇ ನಮ್ಮನು ಕಾಯೇ ಚಂಕೂರು ದುರ್ಗಾ ಪರಮೇಶ್ವರಿ ತಾಯೇ ನಡಲಾಯಿಲ ಗ್ರಾಮದ ದೇವತೆಯಾಗಿಹ ಮಾಯೇ ಚಂಕೂರು ದುರ್ಗಾ ಪರಮೇಶ್ವರಿ ತಾಯೇ ನಡಲಾಯಿಲ ಗ್ರಾಮದ ದೇವತೆಯಾಗಿಹ ಮಾಯೇ ಈ ಕಾರ್ಯಕ್ರಮದಲ್ಲಿ ನಡ ಮತ್ತು ಲಾಯ್ಲ ಗ್ರಾಮಸ್ಥರು 17 ಸಮಿತಿಗಳನ್ನು ಮಾಡಿ ಸ್ವತಃ ಗ್ರಾಮಸ್ಥರೇ ಸುಮಾರು 2 ಕೋಟಿ ರೂಪಾಯಿ ಮೌಲ್ಯದ ದೇಣಿಗೆಯನ್ನು ಸಂಗ್ರಹಿಸಿ ನೀಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಈ 2 ಗ್ರಾಮಗಳಲ್ಲಿ 17 ಮಹಿಳಾ ಸಮಿತಿಗಳು ರಚನೆಯಾಗಿದ್ದು 17 ಮಹಿಳಾ ಸಮಿತಿಯ ಸದಸ್ಯರು ಈ ದೇವಸ್ಥಾನಕ್ಕೆ ಸುಮಾರು ಒಂದು ದಿನದಲ್ಲಿ ಸುಮಾರು 5 ರಿಂದ 6 ಲಕ್ಷ ಮೊತ್ತದ ಧನ ಸಂಗ್ರಹಣೆಯನ್ನು ಮಾಡಿ ನಮಗೆ ಸಹಕರಿಸಿದ್ದಾರೆ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಭಕ್ತಿಯಿಂದಲೇ ಭಜಿಸಿದ ಭಕುತಗೆ ಕಂಕಣ ಭಾಗ್ಯವ ನೀಡುವ ತಾಯೇ ಭಕ್ತಿಯಿಂದಲೇ ಭಜಿಸಿದ ಭಕುತಗೆ ಸಂತಾನ ಭಾಗ್ಯವ ಕರುಣಿಪ ತಾಯೇ ಜಗ ಜನನೀ ತಾಯೇ ಜಗದಾಂಬಿಕೆ ಪೊರೆಯೇ ಜಗ ಜನನೀ ತಾಯೇ ಜಗದಾಂಬಿಕೆ ಪೊರೆಯೇ ಲಕ್ಷ್ಮೀ ಸ್ವರೂಪಿಣಿ ನೀನೇ ಕಾಳಿ ಸ್ವರೂಪಿಣಿ ನೀನೇ ಶಕ್ತಿ ದೇವತೆಯು ನೀನೇ ಹರಸು ಭಕ್ತರ ತಾಯೇ ಪೊರೆಯೇ ನಮ್ಮನು ತಾಯೇ ಚಂಕೂರು ದುರ್ಗಾ ಪರಮೇಶ್ವರಿ ತಾಯೇ ನಡಲಾಯಿಲ ಗ್ರಾಮದ ದೇವತೆಯಾಗಿಹ ಮಾಯೇ ಚಂಕೂರು ದುರ್ಗಾ ಪರಮೇಶ್ವರಿ ತಾಯೇ ನಡಲಾಯಿಲ ಗ್ರಾಮದ ದೇವತೆಯಾಗಿಹ ಮಾಯೇ ಬಿಂಬರೂಪದಿ ನೆಲೆಯಾಗಿ ನಿಂತೆ ಬಿಂಬರೂಪದಿ ನೆಲೆಯಾಗಿ ನಿಂತೆ ಶಂಖ ಚಕ್ರಗಿಳಿ ಕರದಲ್ಲಿ ಹಿಡಿದು ಭಕ್ತರನ್ನು ಪಾಲಿಸು ಮಾತೆ ಚಂಕೂರು ದುರ್ಗಾ ಪರಮೇಶ್ವರಿ ತಾಯೇ ನಡಲಾಯಿಲ ಗ್ರಾಮದ ದೇವತೆಯಾಗಿಹ ಮಾಯೇ ಚಂಕೂರು ದುರ್ಗಾ ಪರಮೇಶ್ವರಿ ತಾಯೇ ನಡಲಾಯಿಲ ಗ್ರಾಮದ ದೇವತೆಯಾಗಿಹ ಮಾಯೇ ನರಸಿಂಹಗಡದ ತಪ್ಪಲಿನಲ್ಲಿರುವ ಈ ಸುಂದರವಾದಂಥ ದೇವಾಲಯ ಈ ದಿನ ಎಲ್ಲ ಸದ್ಭಕ್ತರ ಕೂಡುವಿಕೆಯೊಂದಿಗೆ ನಡ ಹಾಗೂ ಲಾಯ್ಲ ಗ್ರಾಮಸ್ಥರ ಸಂಪೂರ್ಣ ಸಹಕಾರದೊಂದಿಗೆ ಅದ್ಭುತವಾಗಿ ನಿರ್ಮಾಣಗೊಂಡು ಪುನರ್ನಿರ್ಮಾಣಗೊಂಡು ಈಗ ಬ್ರಹ್ಮಕಲಶದಿಂದ ಪುಳಕಿತಗೊಂಡಿದೆ.
ನಿಜವಾದ ಯಶಸ್ಸು ಸ್ವಯಂ ಸೇವಕರಿಗೆ ಸಲ್ಲುತ್ತದೆ, ದಾನಿಗಳಿಗೆ ಸಲ್ಲುತ್ತದೆ. ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದಿರುವ ಕಾಣದ ಕೈಗಳು ಸ್ವಯಂ ಸೇವಕರು ಎಂದು ಹೇಳಲು ನಾವೆಲ್ಲರೂ ಹೆಮ್ಮೆ ಪಡ್ತಾ ಇದ್ದೇವೆ. ಈ ದೇವಳಕ್ಕೆ ಸುಮಾರು ಈಗಾಗಲೇ 15 ಲಕ್ಷದ ಶ್ರಮದಾನವನ್ನು ಈಗಾಗಲೇ ಶ್ರಮಿಕರು ನೀಡಿದ್ದು, ಈ ದೇವಳದ ಬ್ರಹ್ಮಕಲಶದಲ್ಲಿ ಯಾವುದೇ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸದೆ ಎಲ್ಲ ಸ್ವಾಭಾವಿಕವಾಗಿ ಮತ್ತು ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನೇ ನಾವು ಬಳಸಿದ್ದೇವೆ. ಈ ದೇವಳದಲ್ಲಿ ಪ್ರತಿನಿತ್ಯ ಸುಮಾರು 7 ಕಿಲೋಮೀಟರ್ ರಸ್ತೆಯ ಇಕ್ಕೆಲಗಳನ್ನು ಸ್ವಯಂ ಸೇವಕರು ಪ್ರತಿನಿತ್ಯ ಶುಭ್ರಗೊಳಿಸ್ತಾರೆ. ಅದಷ್ಟೇ ಅಲ್ಲ, ಯಾವುದೇ ಡಿಸ್ಪೋಸಬಲ್ ಗ್ಲಾಸ್ಗಳು ನಮ್ಮಲ್ಲಿಲ್ಲ, ಯಾವುದೇ ಡಿಸ್ಪೋಸಬಲ್ ಪ್ಲೇಟ್ಗಳು ನಮ್ಮಲ್ಲಿಲ್ಲ, ಹಾಳೆ ತಟ್ಟೆಗಳು ನಮ್ಮಲ್ಲಿಲ್ಲ. ನಾವು ಆಗಾಗ ಸ್ವಯಂ ಪ್ರೇರಿತರಾಗಿ ಭಕ್ತರು ಸ್ವತಃ ಶುಚಿತ್ವಗೊಳಿಸಿದಂತಹ ಪ್ಲೇಟ್ಗಳನ್ನು, ತಟ್ಟೆಗಳನ್ನೇ ನಾವು ಉಪಯೋಗಿಸ್ತಾ ಇದ್ದೇವೆ. ಆತ್ಮೀಯರೇ, ಒಟ್ಟಿನಲ್ಲಿ ಪರಿಸರ ಪ್ರೇಮಿಯಾದಂತಹ ಬ್ರಹ್ಮಕಲಶವನ್ನು ನರಸಿಂಹಗಡ ಗಡಾಯಿ ಕಲ್ಲಿನ ತಪ್ಪಲಿನಲ್ಲಿ ಆಚರಿಸಿದ್ದೇವೆ ಎನ್ನುವ ಅದ್ಭುತವಾದಂತಹ ಧನ್ಯತಾ ಭಾವ ಇಲ್ಲಿರುವಂತಹ ಎಲ್ಲ ಸದ್ಭಕ್ತರಿಗೆ ನಮಗಿದೆ. ನಿನ್ನ ಪಾದ ಬಿಡದಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ಬಿಡು ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ಬಿಡು ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ಬಿಡು ಹಾಗೆ. ನಮ್ಮ ಕ್ಷೇತ್ರದಲ್ಲಿ ವಿಶೇಷ ಏನಂತ ಹೇಳಿದರೆ, ಕಳೆದ 6 ದಿನಗಳಿಂದ ನಾವು ಸಂಪೂರ್ಣವಾಗಿ ಸ್ವಚ್ಛತೆ ಕಡೆ ಗಮನ ಹರಿಸಿದ್ದೇವೆ. ಇಷ್ಟು ದೊಡ್ಡ ಬ್ರಹ್ಮಕಲಶದಲ್ಲಿ ಎಲ್ಲಿ ಸಹ ಸ್ವಚ್ಛತೆ ವಿಷಯದಲ್ಲಿ ಧಕ್ಕೆ ಬರದಾಗೆ ನಾವು ನಮ್ಮ ಕಾರ್ಯವನ್ನು ನಿರ್ವಹಿಸಿದ್ದೇವೆ. ಅದೇ ರೀತಿ ತಮ್ಮ ಸ್ವಯಂ ಸೇವಕರು ಎಲ್ಲ ಕಡೆ ಸಹ ಎಲ್ಲ ರೀತಿಯ ಸಕಲ ಸಿದ್ಧತೆಯೊಂದಿಗೆ ಅನ್ನಛತ್ರವಾಗಲಿ ಅಥವಾ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಅಥವಾ ದೇವಸ್ಥಾನದ ಒಟ್ಟಾರೆ ಆಗಲಿ ಎಲ್ಲ ಪರಿಸ್ಥಿತಿ ಯಾವುದೇ ತೊಂದರೆ ಆಗದಾಗೆ ನಿರಂತರವಾಗಿ 5 ದಿನಗಳಿಂದ ನಮ್ಮ ಈ ಕಾರ್ಯದಲ್ಲಿ ನಾವೆಲ್ಲ ತೊಡಗಿಸಿಕೊಂಡಿದ್ದೇವೆ. ಈ ನಡ ಹಾಗೂ ಲಾಯ್ಲ ಗ್ರಾಮದ ಒಂದು 18 ಬಯಲುವಾರು ಸಮಿತಿ ಅಂತೇಳಿ ರಚನೆ ಮಾಡಿ ಪ್ರತಿ ದಿವಸ 3 ಬಯಲುವಾರು ಸಮಿತಿಗಳಿಗೆ ಈ ಒಂದು ಜವಾಬ್ದಾರಿಯನ್ನು ನಾವು ಇಲ್ಲಿಯ ಎಲ್ಲ ಕೆಲಸಗಳ ಜವಾಬ್ದಾರಿಯನ್ನು ನಾವು ಅವರಿಗೆ ನಿರ್ವಹಿಸಿದ್ದೇವೆ. ಅವರು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸುತ್ತಾ ಮಹಿಳೆಯರಾಗಲಿ ಪುರುಷರಾಗಲಿ ಒಳ್ಳೆಯ ರೀತಿಯಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಮೊದಲಾಗಿ ಸ್ವಚ್ಛತೆಗೆ ಒಳ್ಳೆಯ ಒಂದು ಗಮನವನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಬರುವ ಭಕ್ತಾಭಿಮಾನಿಗಳಿಗೆ, ಪರ ಊರಿನ ಭಕ್ತಾಗಬಹುದು ಇಲ್ಲ ಊರಿನ ಭಕ್ತಾಭಿಮಾನಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಾವು ಎಲ್ಲ ಸ್ವಯಂ ಸೇವಕರು ಒಳ್ಳೆಯ ರೀತಿಯಲ್ಲಿ ಸಹಕಾರ ನೀಡುತ್ತಾ ಇದ್ದಾರೆ. ಮುಂದಕ್ಕೆ ಎಂಕ್ಲೆ ಖರ್ಚಿ ಕಡಿಮೆ 1,40,000 ಖರ್ಚು ಆತಂದು ಮುಂದೆಟ್ಟು ಅಕ್ಲನೆ ಎಂಕ್ಲೆಗ್ ಲೆತ್ತೊಂದು ಬತ್ತನಕ್ಲ ಪಿದೈದ ಆಲ್ದ ಬೇಲೆನೆ 68 ಆಲ್ ಆತಂದು ಅಕ್ಲೆಗ್ ಒಂಜಿ ದಿನಕ್ಕೆ 150 ರೂಪಾಯಿ ಎಂಕ್ಲೆ ಸಂಬಳ ಕೊಡ್ದು ಈ ದ್ವಾರ ಬೆನ್ಪದ ಅಂಚನೆ ಎಂಕಲ್ನ ಜವಣ ಇರ್ಲಾತಿ ಸಾಧಾರಣ 150 ಆಲ್ದ ಆತ ಎಂಕಲ್ನ ಜವಣ ಇರ್ ಬೆಂತ ನೆಟ್ಟು ಒಟ್ಟು ಎಂಕ್ಲೆಗ್ 210 ಆಲ್ದ ಬೇಲೆ ಆತಂದು ಈ ದ್ವಾರಡು ಮುಂದೆಟ್ಟು ಕಡಿಮೆ ಮಾಂತಿರ್ಲಾತಿ ಆಯ್ನಾತ್ ಮಕ್ಕಳು ದುಡ್ಡು ಊರ್ದಕ್ಲ ದುಡ್ಡು ಕೊಡ್ದು ಇಂಚನೆ 500 1,000 2,000 ಪೂರ ಕೊಡ್ತೇವೆ ದುಡ್ಡುಲ ಕಮಿಟಿ ಹಿಡಿದು ಒಂಜಿ 10,000 ಕಾಸು ತಿಕ್ಕದಲ್ಲಿ ಬುಕ್ ಅಂಚನೆ ನಮ್ಮನ್ನ ಹರೀಶ್ ಪುಂಜೇರು ಆರ್ಲ ಒಂಜಿ 5,000 ರೂಪಾಯಿ ಇನ್ನೇನು ತೂದೆ ಕುಸಿಟಾರ ಒಂಜಿ 5,000 ರೂಪಾಯಿ ಕೊಡ್ತೀರಿ ಬಾರಿ ಬಂಗ ಬತ್ತಾರೆ ಆರ್ಲ ಎಂಕ್ಲೆ ಬೆರಿ ತಟ್ಟು ಬಂಡೇರು.
ಕೇಳುವ ಮಾತು ಕೇಳುವಂತಿದ್ದರೆ ಅದುವೇ ಭ್ರಮರಾಂಬಿಕೆ, ಹೇಳಿದ ಮಾತು ಮತ್ತೊಮ್ಮೆ ಕೇಳುವಂತಿದ್ದರೆ ಅದುವೇ ಭ್ರಮರಾಂಬಿಕೆ, ಆಡಿದ ಮಾತು ಶ್ರೀ ದುರ್ಗಾ ಪರಮೇಶ್ವರಿ ನಮ್ಮನ್ನು ಭಕ್ತಿಯಿಂದ ಶ್ರುತಿಸಿದರೆ ಅದುವೇ ಪುಣ್ಯದ ದಿನವೆಂಬ ಪಾಲೆಂಬ ಬದುಕಿನ ಆರ್ತಿ ನಮ್ಮದು. ಅವರು ವನಿತ ಸ್ವಾಮೀಜಿಗಳಿಗೆ ಈ ಕೊಡುದ ಗೌರವ ಅಭಿವಂದನೆದ ನೈತ. ಚಂದ್ಕೂರು ದುರ್ಗಾ ಪರಮೇಶ್ವರಿ ದೇವರ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವ ಬಹಳ ವಿಜೃಂಭಣೆಯಿಂದ ಇವತ್ತು ನಡೆದಿದೆ. ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ಮೊನ್ನೆಯಿಂದ ಇವತ್ತಿನವರೆಗೆ ದೇವರ ದರ್ಶನವನ್ನು ಪಡೆದುಕೊಂಡು ಇವತ್ತು ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಪ್ರಾಯಶಃ ಇದು ಅತ್ಯಂತ ಅವಿಸ್ಮರಣೀಯವಾಗಿರ್ತಕ್ಕಂಥ ಇವತ್ತಿನ ದಿನವನ್ನು ಈ ಎರಡು ಗ್ರಾಮದ ನಡ ಮತ್ತು ಲಾಯ್ಲದ ಗ್ರಾಮದ ಎಲ್ಲ ಭಕ್ತಾದಿಗಳು ಇವತ್ತು ಅನುಭವಿಸಿದ್ದಾರೆ ಅಂತ ಹೇಳಲಿಕ್ಕೆ ಅದು ತಪ್ಪಾಗಲಿಕ್ಕಿಲ್ಲ. ಆ ದೇವರ ಅನುಗ್ರಹ ಈ ಎರಡು ಗ್ರಾಮದ ಮತ್ತು ಇಡೀ ತಾಲೂಕಿನ ಜನರಿಗೆ ಇವತ್ತು ಲಭ್ಯವಾಗಿದೆ. ಆ ಮೂಲಕ ಒಂದು ಇತಿಹಾಸದಲ್ಲಿ ಉಲ್ಲೇಖ ಇರತಕ್ಕಂಥ ಒಂದು ದೇವಸ್ಥಾನ ಮತ್ತೊಮ್ಮೆ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವ ಆಗ್ತಕ್ಕಂಥ ಆ ಭಾಗ್ಯದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ದೇವರು ಇವತ್ತು ನಮಗೆಲ್ಲರಿಗೂ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆಯೂ ಈ ಕ್ಷೇತ್ರದಲ್ಲಿ ಅನೇಕ ರೀತಿಯ ಒಳ್ಳೆಯ ಧಾರ್ಮಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಡೀಲಿಕ್ಕಿದೆ. ಇಡೀ ದೇಶಕ್ಕೆ ಒಂದು ಒಳ್ಳೆಯದನ್ನು ಬಯಸ್ತಕ್ಕಂಥ ರೀತಿಯಲ್ಲಿ ಆ ದೇವಿಯ ಆಶೀರ್ವಾದ ಇಡೀ ದೇಶಕ್ಕೆ, ಇಡೀ ರಾಷ್ಟ್ರಕ್ಕೆ ಮತ್ತು ಇಡೀ ವಿಶ್ವಕ್ಕೆ ವಸುದೈವ ಕುಟುಂಬಕಂ ಎನ್ನುವ ಕಲ್ಪನೆಯಲ್ಲಿ ಈ ದೇವರ ಮೂಲಕ ಸಿಗಲಿಕ್ಕಿದೆ. ಆ ದೇವರ ಆಶೀರ್ವಾದ ಎಲ್ರಿಗೂ ಸಿಗಲಿ. ಇವತ್ತು ವ್ಯವಸ್ಥಿತವಾಗಿ ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಎಲ್ಲ ನಡ ಮತ್ತು ಲಾಯ್ಲ ಗ್ರಾಮದ ಎಲ್ಲ ಭಕ್ತಾದಿಗಳಿಗೆ, ಎಲ್ಲ ಕಾರ್ಯಕರ್ತರಿಗೆ, ಸ್ವಯಂ ಸೇವಕರಿಗೆ ಮನಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕು ಮತ್ತು ಪರವೂರಿನಿಂದ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಪ್ರಕೃತಿ ರಮಣೀಯವಾದಂಥ ಈ ದೇವಿ ದೇವಸ್ಥಾನ ಭಾಳ ಇತಿಹಾಸ ಪ್ರಸಿದ್ಧವಾದ್ದು. ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಆ ದೇವಿಯ ಸಾನ್ನಿಧ್ಯ ಅನುಗ್ರಹಪೂರಿತವಾದ್ದು. ಲಗ್ನ ಸಂಬಂಧ ಕೂಡಿ ಬರದಂಥ ಹೆಣ್ಣು ಸಂಸಾರಕ್ಕೆ ಲಗ್ನ ಸಂಬಂಧ ಕೂಡಿ ಬರುವಂಥ ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಭಾಗ್ಯದ ಯೋಗವನ್ನು ಮತ್ತು ವೈದ್ಯ ನಾರಾಯಣಿ ಅನ್ನುವಂಥ ಸಂದೇಶವನ್ನು ಕೂಡ ಮಾತಾಯಿ ಕೊಡ್ತಾರೆ. ರೋಗಿಗಳಿಗೆ ವಿಶೇಷವಾದಂಥ ಫಲಕಾರಿಯಾಗತಕ್ಕಂಥ ಔಷಧೀಯ ಸತ್ವವನ್ನು ಈ ಮಣ್ಣು ಹೊಂದಿಕೊಂಡಿದೆ. ಈ ಮಣ್ಣನ್ನು ಪಾವಿತ್ರತೆಯನ್ನು ಅನುಭವಿಸಲಿಕ್ಕೂ ಕೂಡ ಇಲ್ಲಿ ಸಾಧ್ಯತೆ ಇದೆ. ಮತ್ತು ಈ ದೇವಸ್ಥಾನದ ಭಾಗದಲ್ಲಿ ಸಾಧಕರಿಗೆ ಸಾಧನೆ ಮಾಡಲಿಕ್ಕೆ ಮತ್ತು ಧ್ಯಾನ ಮಾಡಲಿಕ್ಕೆ ಪ್ರಶಸ್ತವಾದಂಥ ಸ್ಥಳ. ಭಾಳಷ್ಟು ಧನಾತ್ಮಕವಾದಂಥ ಶಕ್ತಿ ಪ್ರತಿಕ್ರಿಯಿಸ್ತಕ್ಕಂಥ ಈ ಪರಿಸರದಲ್ಲಿ ಭಾಳಷ್ಟು ಹಿಂದೆ ನಾನು 2 ತಿಂಗಳ ಹಿಂದೆ ಕೂಡ ಈ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಕಾರ್ಯ ನಡೆತಕ್ಕಂಥ ಸಂದರ್ಭದಲ್ಲಿ ಕೂಡ ಬಂದು ವೀಕ್ಷಿಸಿ ಹೋಗಿದ್ದೇನೆ. ಆದರೆ ಕೆಲವೇ ತಿಂಗಳಲ್ಲಿ ಇಲ್ಲಿ ಒಂದು ಪರಿವರ್ತನೆ ಭಾಳ ಅಭೂತಪೂರ್ವವಾಗಿ ನಡೆದಿದೆ. ದೇವಸ್ಥಾನ ಅನ್ನೋದು ನಮ್ಮ ಬದುಕಿನ ನಮ್ಮ ದೇಹದಲ್ಲಿ ಹೇಗೆ ಕುಂಡಲಿನಿ ಅನ್ನುವಂಥ ಒಂದು ಭಾಗ ಇರ್ತದೋ ಅಷ್ಟೇ ಮಹತ್ವವಾದಂಥ ಶಕ್ತಿ ಈ ದೇವಸ್ಥಾನದಲ್ಲಿ ದೇಗುಲಗಳಲ್ಲಿ ಇರ್ತದೆ. ಯಾರ್ಯಾರು ಆ ಭಕ್ತಿ ಭಾವುಕತೆ ಪರವಶತೆಯಲ್ಲಿ ದೇವಸ್ಥಾನದ ಪಾವಿತ್ರತೆಯನ್ನು ಉಳಿಸುವಂಥದ್ದು ಭಾಳಷ್ಟು ದೊಡ್ಡ ಕೆಲಸ ಆಗಬೇಕು. ಇವತ್ತು ದೇವಸ್ಥಾನಗಳು ಭಾಳ ನಮ್ಮ ದೇಶದಲ್ಲಿದೆ. ಆದರೆ ದೇವಸ್ಥಾನದ ಪಾವಿತ್ರತೆಯನ್ನು ಮತ್ತು ದೇವಸ್ಥಾನಕ್ಕೆ ಬರತಕ್ಕಂಥ ಭಕ್ತರ ಮನಸ್ಸಿನ ಪಾವಿತ್ರತೆಯನ್ನು ಉಳಿಸಿಕೊಳಿಸುವಂಥದ್ದು ಕೂಡ ಭಾಳಷ್ಟು ಅವಶ್ಯಕತೆ ಇದೆ. ಈ ಒಂದು ದೇವಸ್ಥಾನದ ಈ ಜೀರ್ಣೋದ್ಧಾರದ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಈ ಗ್ರಾಮದ ತಾಯಂದರು, ಯುವಕರು, ಹಿರಿಯರು ಎಲ್ಲರೂ ಭಾಳಷ್ಟು ಸಮರ್ಪಣಾ ಭಾವದಲ್ಲಿ ಈ ಸೇವೆಯನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಬ್ರಹ್ಮಶ್ರೀ ಉಚಿತಾಯ ಪದ್ಮನಾಭ ತಂತ್ರಿಗಳ ಅವರ ತಪಸ್ಸು ಈ ಸಾನ್ನಿಧ್ಯವನ್ನು ಪುಷ್ಟೀಕರಿಸಿದೆ. ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಸತ್ಕರ್ಮಗಳು ಈ ಕ್ಷೇತ್ರದಲ್ಲಿ ನಡೆದು ಎಲ್ಲ ಈ ಇಡೀ ಹಿಂದೂ ಸಮಾಜಕ್ಕೆ ಮಾತ್ರ ಅಲ್ಲ, ಈ ದೇಶಕ್ಕೆ, ರಾಷ್ಟ್ರಕ್ಕೆ ಭದ್ರತೆ ಮತ್ತು ಬದ್ಧತೆಯನ್ನು ಕೊಡತಕ್ಕಂಥ ಶಕ್ತಿಯನ್ನು ಆ ದುರ್ಗಾ ಪರಮೇಶ್ವರಿ ಅನುಗ್ರಹಿಸಲಿ. ಇವತ್ತು ಇಡೀ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ದೇಶದ ಉದ್ದಗಲದಲ್ಲಿ ಮಳೆ ಬೆಳೆ ಕೃಷಿಕ ಸಂಕಷ್ಟದಲ್ಲಿರುವಂಥ ಈ ಕಾಲದಲ್ಲಿ ಬೆಳೆಸಿದಂಥ ಬೆಳೆಗೆ ಪೂರಕವಾದಂಥ ಮಳೆ, ಅಂತರ್ಜಲ ಏರುವಿಕೆಯಿಂದ, ಪ್ರಾಕೃತಿಕವಾಗಿ ಬರತಕ್ಕಂಥ ವೈಪರೀತ್ಯದಿಂದ
ಆ ಶ್ರೀದೇವಿ ಎಲ್ಲರನ್ನ ಸಂರಕ್ಷಣೆ ಮಾಡಬೇಕು. ಇಳೆಯಲ್ಲಿ ಬೇಕಾದಷ್ಟು ಮಳೆ ಬಂದು ಆ ಮಳೆಯಿಂದ ಯಾವುದೇ ರೀತಿಯ ಮುಂದಿನ ದಿವಸಗಳಲ್ಲಿ ಅನಾಹುತಗಳು ಬರದಂಥ ರೀತಿಯಲ್ಲಿ ವಿಕಾರಿ ನಾಮ ಸಂವತ್ಸರದ ಪ್ರಭಾವ ಮಾನಸಿಕವಾಗಿ ಅಸ್ಥೈರ್ಯವನ್ನು ಉಂಟು ಮಾಡತಕ್ಕಂಥ ಪ್ರಮೇಯಗಳು ಬಂದಾಗ ಅದನ್ನು ಎದುರಿಸುವಂಥ ಶಕ್ತಿ ಇರುವಂಥದ್ದು ದೇವಸ್ಥಾನ, ಭಜನಾ ಮಂದಿರಗಳಲ್ಲಿ, ಪ್ರಾರ್ಥನಾ ಮಂದಿರಗಳಲ್ಲಿ. ಆದ್ದರಿಂದ ಹೆಚ್ಚಿನ ಭಗವದ್ಭಕ್ತರು ಪ್ರತಿ ಮನೆಯಿಂದ ಹಿಡಿದು ಎಲ್ಲ ಭಜನಾ ಮಂದಿರ ದೇವಸ್ಥಾನಗಳಲ್ಲಿ ಶ್ರೀರಾಮನಾಮ ತಾರಕ ಮತ್ತು ಓಂ ನಮಃ ಶಿವಾಯ ಜಪವನ್ನು ಮತ್ತು ಅವರವರ ಇಷ್ಟ ದೇವರು ಯಾರ್ಯಾರು ಯಾವ್ಯಾವ ಇಷ್ಟ ದೇವರನ್ನು ನಂಬಿಕೊಂಡು ಬರ್ತಾರೋ ಆ ದೇವತಾ ಪ್ರಾರ್ಥನೆಯನ್ನು ಪ್ರತಿ ಮನೆಯಲ್ಲಿ ಬೆಳಗತ ಮತ್ತು ಸಾಯಂ ಸಂಧ್ಯಾ ಪ್ರತಿ ಮನೆಯಲ್ಲಿ ಈ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡುವಂಥ ಒಂದು ಆತಂಕವಾದಿಗಳಿಂದ ಆಗತಕ್ಕಂಥ ಅವರ ಷಡ್ತಂತ್ರದಿಂದ ಆಗತಕ್ಕಂಥ ಎಲ್ಲ ರೀತಿಯ ರಕ್ಷಣೆಯನ್ನು ಸಾಮೂಹಿಕವಾಗಿ ಎಲ್ಲರೂ ಮನೆಯಲ್ಲಿ ಮಾಡುವಂಥದ್ದು ಅವಶ್ಯಕತೆ ಇದೆ. ಇದನ್ನು ಎಲ್ಲರೂ ಸಮಾಜಕ್ಕೆ ಈ ದೇಶಕ್ಕೋಸ್ಕರ ಆ ಸಾಧನೆಯನ್ನು ಮಾಡಬೇಕು. ಕಡಿಮೆ ಪಕ್ಷ 10-15 ನಿಮಿಷ ಆದರೂ 2 ಹೊತ್ತು ಮನೆಯಲ್ಲಿ ಓಂ ನಮಃ ಶಿವಾಯ, ಶಿವ ಪಂಚಾಕ್ಷರಿ ಅಥವಾ ರಾಮನಾಮ ತಾರಕ ಅಥವಾ ಅವರವರ ಇಷ್ಟ ದೇವರ ಆ ನಾಮಸ್ಮರಣೆಯನ್ನು ಹೇಳುವಂಥ ಒಂದು ಪರಿಸ್ಥಿತಿಯನ್ನು ಎಲ್ಲ ಭಾಗದಲ್ಲಿ ಎಲ್ಲ ಮನೆಗಳಲ್ಲಿ ಆಗತಕ್ಕಂಥ ಆ ಸಾಧನೆ ಎಲ್ಲಗಳಲ್ಲಿ ಪ್ರೇರಕ ಶಕ್ತಿಯಾಗಿ ಆ ಮಹಾದೇವಿ ನಡೆಸಿಕೊಡಲಿ. ಈ ಒಂದು ಪರಿಸರದಲ್ಲಿ ನಡೆದಂಥ ಎಲ್ಲ ಸತ್ಕರ್ಮವು ಲೋಕಶಾಂತಿ, ವಿಶ್ವಶಾಂತಿ ಆಗಲಿ. ಎಲ್ಲರೂ ಐಕ್ಯಮತ್ಯದಲ್ಲಿ ಒಗ್ಗಟ್ಟಾಗಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಗ್ಗಟ್ಟಿನ ಮನೋಭಾವದೊತ್ತಿಗೆ ಧನಾತ್ಮಕವಾದಂಥ ಚಿಂತನೆಯನ್ನು ಪ್ರತಿಕ್ರಿಯಿಸ್ತಕ್ಕಂಥ ಶಕ್ತಿಯನ್ನು ಆ ಮಹಾದೇವಿ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.
ಏನೈತೆ ನಮ್ಮ ಈ ಚಂದ್ಕೂರು ಕ್ಷೇತ್ರ ಅಂದ ಪಂಡ ಭಾರಿ ಪುರಾತನ ಕ್ಷೇತ್ರ ಏತ ಕ್ಷೇತ್ರಗಳು ನಮ್ಮ ದೇಶಡು ನಮ್ಮ ಜಿಲ್ಲೆಡು ನಮ್ಮ ತಾಲೂಕು ಕರಿನ ಒಂಜಿ 5 ವರ್ಷಡು ಈ ದೇವಸ್ಥಾನಗಳು ಪೂರ ಎಂಚ ಪುನರುದ್ಧಾರ ಆವೊಂದುಂಡು ಜೀರ್ಣೋದ್ಧಾರ ಆವೊಂದುಂಡು ಲಕ್ಕೊಂದುಂಡು ಪಂಡ ಬಹುಶಃ ಒಂದೊಂಜಿ ಎಡ್ಡೆ ಕಾಲ ಈ ಕಾಲುಡು ಪೂರಾ ದೇವಸ್ಥಾನಲ್ಲ ಇನಿ ಕೂಡ ತೇಜಸ್ಸು ಬರೋದುಂಡು, ಸಾನ್ನಿಧ್ಯ ಬರೋದುಂಡು, ಶಕ್ತಿ ಬರೋದುಂಡು. ಅದಕ್ಕೆ ಕಾರಣ ಎಂಚಿನ ಎನ್ನ ಎತ್ತೋ ಸರ್ತಿ ಎನ್ನ ಭಾಷೆ ಪಂತೇನೆ ಒಂಜಿ ಕಾಲುಡು ಶ್ರೀಮಂತರಿತ್ತೇರು, ಜಮೀನ್ದಾರನಾಕ್ಲಿತ್ತೇರು, ಬೊಕ್ಕ ಭಾರಿ ಮಲ್ಲ ಕೆಲವು ಶ್ರೀಮಂತರಿತ್ತೇರು. ಆಂಡ ಅಕ್ಲು ಬಹುಶಃ 1% ಇತ್ತೇರು, 90% ಬಡವರಿತ್ತೇರು, ಕೃಷಿಕರಿತ್ತೇರು, ಒಕ್ಕಲ್ದಾಕ್ಲಿತ್ತೇರು. ಅಪ್ಪಗ ಈ ಕ್ಷೇತ್ರವನ್ನು ಪೂರ ನಡಪಡ್ರ ಆವಂದೆ ಈ ಮಲ್ಲ ಕುಟುಂಬಲು ಅಥವಾ ಮಲ್ಲ ಶ್ರೀಮಂತರು ನಾನಾ ಕಾರಣಗಳು ಆಕ್ಲಿಗೆ ಅಪ್ಪಗ ಆ ಶಕ್ತಿ ಕಡಿಮೆ ಅಂಡು ಭೂಮಸುದೆ ಬತ್ತಿ ಬಕ್ಕ ವರಾನೆ ಆಕ್ಲಿನ ಪೂರ ಆದಾಯ ಪೋಯಿನ ಅಪ್ಪಗ ಈ ದೇವಸ್ಥಾನಕ್ಕೆ ಕೊರ್ಪನ ಪಡಿ ಅರಿಕಲು ಅಥವಾ ದೇವಸ್ಥಾನ ಕೊರ್ಪನ ಸಂದಾಯಿತಲು ಬಟ್ರೆ ಕೊರ್ಪನ ಸಂಬಳ ಪೂರ ಉಂತದು ಪೋದು ಒಂಜಿ ಅಜ್ಪ ವರ್ಷ ದೇವರನಾಕ್ಲು ಪೂರ ಅನಾಥರಾಯರು. ಇನ್ನು ಸಮಾಜ ಪರಿವರ್ತನೆ ಆತನು, ಬಡತನ ದೂರ ಆತನು. ಯಾನು ಸುಮಾರು 70ನೇ ಇಸ್ವಿಡು 70 ಇಸ್ವಿಡು ಇಡೇಗೆ ಬತ್ತಿತ್ತೆ ಬೊಕ್ಕ ಮಸ್ತ್ ಸರ್ತಿ ನಮ್ಮ ಇನಿ ಅನಿತೆ ನಡಗುತ್ತುಗು ಪೋದು ಬತ್ತೆ ಚಂಬೇರ್ನ ಧನಂಜಯರ್ನ ಇಲ್ಲಡೆ ಪೋದು ಬತ್ತೆ ಅಂಜನ ಅಪ್ಪಗ ಚಂದೆ ಎಣ್ಣೆ ಪುನಗ ಮಸ್ತ್ ಸರ್ತಿ ಎಂಕುಲು ಅಡೆ ಪೋತುನೊಂಡು 5 ಬೊಕ್ಕ 82ನೇ ಇಸ್ವಿಡು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಆ ನಗಲ ಏನು ಇಡ ಬತ್ತಿತ್ತೆ. ಅಪ್ಪ ಇಡ ದಾಯ ಬತ್ತೀನಿ ಬಂಡ ನಮ್ಮ ಆಯ್ಕೆ ಮಾಲ್ದನ ಕೆಲವು ಇಲ್ಲಲೇಗೆ ಆಕ್ಲಿಗೆ ಮೂಲಭೂತ ಸೌಕರ್ಯ ಕೊರಡೋದು. ಮೂಲಭೂತ ಸೌಕರ್ಯ ಬಂಡ ಎಂಚಿನ ಪಂಡ ಇಲ್ಲದ ಆಕ್ಲಿಗೆ ಸೀರೆ ಕುಂಟು ಬೊಕ್ಕ ಒಣಸಗೆ ಅಡಿಗೆಗೆ ಪಾತ್ರೆ ಒಣಸಗೆ ಬಟ್ಟಲು ಸಟ್ಟುಗ ಚಮಚೆ ಅಲ್ಯೂಮಿನಿಯಮ್ದ ತಟ್ಟೆ ಅಲ್ಯೂಮಿನಿಯಮ್ದ ಲೋಟ ಅಂಚನೆ ಕತ್ತಿ ಪಿಕ್ಕಾಸ್ ಹಾರೆ ಕೊರ್ಪುನಚಿತ್ನ ಕಾರ್ಯಕ್ರಮ ಅಪ್ಪಗ ಮಾಲ್ತ ಬಹುಶಃ ಇತ್ತ ಏರೆಗಳ ಒಂದು ಬಚ್ಚಿ ಇತ್ತದಾಲನ ಕೊರಂಡ ಹೀಟರ್ ಕೊರಲೆ ಅದನ್ನ ಕುಕ್ಕರ್ ಕೊರಲೆ ಅದನ್ನ ನನ್ನದಾಲ ಕೊರಲೆ ಅದಕ್ಕೆ ಏನಾರು ನಿಕ್ಲು ಇನ್ನು ಹಾರೆ ಪಿಕ್ಕಾಸ್ ಏರೆಗಳ ಅಗತ್ಯ ಇತ್ತು ಆ್ಯಂಡ್ ಆ ಕಾಲ ಎಂಚೆ ಇತ್ತು ನನ್ನ ಬಂಡ ನಮ್ಮ ಈ ಮೂಲಭೂತ ಸೌಕರ್ಯ ಕೊರನಗಲ್ಲ ಭಾಳ ಅಗತ್ಯ ಇರ್ತದೆ. ಯಾ ನಿಜವಾದ ಅಪ್ಪಗ ತಟ್ಟೆ ಬಟ್ಟಲು ಕೊರ್ಪುನ ಕಲ್ಪನೆ ಕಿತ್ತಿಜಿ ಎಂಕ್ಲಿನ ಆ ಯೋಜನೆದ ಅಧಿಕಾರಿ ವರಿ ಪಂಡೇರು ಏನೊಂದು ಹಳ್ಳಿಗೆ ಬೋದಿತ್ತೆ ಸರ್ವೆ ಮಾಲ್ಪರ ಶಿಶಿಲ ಜಯಂತಿ ಬೋದಿತ್ತೆ ಅವಳು ಪೋನಾಗ ಕೆಲವು ಇಲ್ಲದ ಬಡತನ ತುಂಡ ಕನ್ನಡ ನೀರು ಬರ್ಕೊಂಡು ನೆತ್ತೇರು ಬರ್ಕೊಂಡು ಕಡೆಗೆ ಎಂಕ್ಲಿಗೆ ಜೋರು ಬಾಜಲ ಅನ್ನೋದು ಒಂಜಿ ನೀರು ಕೆಂಡೆ ಒಂಜಿ ಲೋಟ ನೀರು ಕೊನತ್ತು ಕೊರಿಯರು ಆ ನೀರದ ವಾಸನೆ ಬಕ್ಕ ನೀರು ಬಾಯಿಗೆ ಪಾಡ್ದು ಪೂರ ಕಕ್ಕಿಯಾನು ಆತ ಇಲ್ಲದ ಒಂಜಿ ಸ್ಥಿತಿಗತಿ ಉಂಡು, ಬಡತನ ಉಂಡು. ಅನ್ನಿರ್ದವ್ರು ದಾನೆಂಡ್ಲ ಮಕ್ಕಳೇ ಮಾಲ್ಪಡು ಬಂಡರೆ ಎಂಕ್ಲು ಎನ್ನಿಸರು ಮಾಲ್ತ ಐದು ಬಕ್ಕ ಪೂರ ಧರ್ಮಸ್ಥಳಕ್ಕೆ ನಿಕ್ಲು ಬರ್ಪೇತಾರೆ ಗುಂಪು ಏರು ಈ ಸಹಾಯ ಸಂಘ ರಚನೆ ಅಂಡ ಹಾಕಲು ಆತನ ದುಂಬದ ಕೆಲವು ಸದಸ್ಯರನ್ನ ಹಾಕಲು ಒಂಜಿ 50 ಜನ 100 ಜನ 200 ಜನ ಧರ್ಮಸ್ಥಳಕ್ಕೆ ಬರ್ತಾರೆ ಪಾತಿರೈತಾರೆ ಏನು ನಿಕ್ಲಡ ಕುಲ್ಲುದು ವಸಂತ ಮಾಲ್ಡ ಅವರನ್ನು ಪಾತಿರೈತೆ ಅವಾಗ ವಿಷಯ ಪೂರ ತೆರಿಪೇತಾನೆ ಬಡತನ ಹೆಂಚೋಂಡು ಪಂಜೀವನ ಪರಿಸ್ಥಿತಿ ಹೆಂಚೋಂಡು ಜೋಕ್ಲಿನ ಪರಿಸ್ಥಿತಿ ಹೆಂಚೋಂಡು ಶಿಕ್ಷಣದ ವ್ಯವಸ್ಥೆ ಹೆಂಚೋಂಡು ಆಹಾರದ ವ್ಯವಸ್ಥೆ ಹೆಂಚೋಂಡು ಪೂರ ಈಗಲೇ ಗೊತ್ತಾಗ್ತದೆ. ಇನ್ನಿದಾನ ಆತನ ಮಾಡಲಿ ಇತ್ತಂಜಿ 5 ವರ್ಷಡು ಬಹುಶಃ ಏರೆಗಳ ಇತ್ತದಾಕಲಿಗೆ ಆ ಕಾಲದ ಕೇವಲ 5 ವರ್ಷಕ್ಕೆ ದುಂಬು ನಮ್ಮ ಇಲ್ಲಿ ಹೆಂಚೇತನ ನಮ್ಮ ಊರು ಹೆಂಚೇತನ ನಮ್ಮ ಗ್ರಾಮ ಹೆಂಚೇತನ ನಮ್ಮ ತಾಲೂಕು ಹೆಂಚೇತನ ನನ್ನ ಕಲ್ಪನೆ ಖಂಡಿತ ನಿಕ್ಲಿಗಿಂಚು ಇನ್ನಿತ ಜೋಕ್ಲೆಗೆ ಬೈಕ್ ಬರ್ತದನು ಸ್ಕೂಟ್ರ್ ಬರ್ತದನು ಶಿಕ್ಷಣ ಬರ್ತದನು ಮೂಜಿ ಪೊರ್ತು ಒಣಸು ಬರ್ತದನು ಎಡ್ಡೆ ಕುಂಟು ಬರ್ತದನು ಮೊಬೈಲ್ ಫೋನ್ ಬರ್ತದನು TV ಬರ್ತದನು ಇಂಚಪುರ ಆದ ಬದಲಾವಣೆ ಆದ ಕಷ್ಟ ದೂರ ಆವೊಂದುಂಡು. ಈ ಕಾಲಡು ಈ ಸಮೃದ್ಧಿ ಬಂದಾಗ ನಮಕ್ಲ ಒಂದು ಸಂತೋಷ ದಾನೆ ಬಂಡ 1000 ವರ್ಷಡು ಆವನ್ನ ಕೆಲಸ 100 ವರ್ಷಡು ಎಲ್ಪ ವರ್ಷಡು ನಮಕ್ಕೆ ಸ್ವಾತಂತ್ರ್ಯ ತಿಕ್ಕದು ಎಲ್ಪ ವರ್ಷಡು ಈ ಬದಲಾವಣೆ ಉಂಟು. ಕೇವಲ 75 ವರ್ಷದ ಒಲೈ ಭಾರತಕ್ಕೆ ಸ್ವಾತಂತ್ರ್ಯ ತಿಕ್ಕದು ಈ ಪರಿಣಾಮ ಏತ ಬದಲಾತನ ಮಾಡಿ ನಿಕ್ಲೆ ಗೊತ್ತುಂಡ ಇಜ್ಜೆ ಗೊತ್ತಿಜಿ ಎನ್ನಲೆಕ್ಕ ಪ್ರಾಯ ಏನಾಗಲಿಗೆ ಸಾಧಾರಣ ಇಂಕ್ಲೆ ಒಟ್ಟಿಗೂ ಸಮಾಜದ ಸೂಕ್ಷ್ಮಲೇನು ತೊಗೊಂಡಿತ್ತನಾಗಲೇ ಇಂಕ್ಲೆಗಿತ್ತ ಗೊತ್ತಾಗ
ಈ ಪರಿವರ್ತನೆ ಆಗ್ಬೇಕು ಸಮಾಜದ ಏಪ ಸಂಘಟನೆ ಅಂಡ ಸಂಪತ್ತು ಬರ್ತನೆ ಅವಾಗ ಈ ಪಿರ ಸಮಾಜಕ್ಕೆ ಕೊರ್ಪುನ ದೇವರೇ ಕೊರ್ಪುನ ನಮ್ಮ ಕರ್ತವ್ಯ. ನಮಗೆ ದೇವರ ಕೊರನೆ ಏನು ದೇವರೇ ಪಿರ ಕೊರಡು. ಸಮಾಜ ನಮಗೆ ಎಂಚಿನ ಕೊಡ್ತುಂಡ ಅవి ನಮ್ಮ ಪಿರ ಕೊರಡು. ನಮಗೆ ಶಿಕ್ಷಣ ಸಂಸ್ಥೆ ಎಂಚಿನ ಕೊಡ್ತುಂಡ ನಮ್ಮ ಅಕ್ಕಿ ಪಿರದಾಲನ ಎಲ್ಲಿಯ ತ್ಯಾಗ ಮಾಲ್ಪಡು ನಮ್ಮ ದಾಲನ ಕೊರಡು. ಈ ಕಲ್ಪನೆ ಮಾತ ದೇವಸ್ಥಾನ ಇನಿ ಅವೊಂದುಂಡು ಯಾರು ಕೇನುವ ಕೆಲವು ಸತಿ ಕ್ಷೇತ್ರ ಬತ್ತಿರಲ್ಲ ಇತ್ತೆದ ಆಯ ಪತ್ತಿಯರು ದೇವಸ್ಥಾನ ಅವಳು ಚಂದ್ಕುರ್ಡ ಒಂದುಂಡು ಅವಳು ಬೆಳ್ಳಾಲ್ಡ ಒಂದುಂಡು ನನಂದಿಕುಡ ಒಂದುಂಡು ನಿಗ್ಲು ಕೊಡಂಜಿ ದೇವಸ್ಥಾನ ಪತ್ತೋರತ ಅಂತ ಬಂತ ಇಜ್ಜೆ ಸ್ವಾಮಿ ಜನಕ್ಕಲು ತಯಾರುಲ್ಲೇರು ದಾನಿಲೂರು ತಯಾರುಲ್ಲೇರು ದುಡ್ಡು ಕೊರ್ರ ಸಂಪತ್ತುಂಡು ಅವು ಸರಿ ಮಾಲ್ಪ್ಲೆ ಇತ್ತೇನೆ ದಯಪಂಡ 2 ವರ್ಷ ಹೆಚ್ಚಾಂಡ 5 ಲಕ್ಷ ರೂಪಾಯಿ ಹೆಚ್ಚಾಪ ನಾನು ಇದ್ದವ್ರು ಇನ್ನೇ ಮಾಲ್ಪ್ಲೆ ಬಂದ್ಪಾನು ದಯ ನನ್ನ ತಾತ್ಪರ್ಯ ಎಂಜಿನ ಬಂಡ ಮಾತ ಊರುಳ್ಳ ಈ ಕೃತಜ್ಞತೆ ಎಂಕುಲಕ್ಕೆ ದೇವರು ಕೊಡ್ತೀರಿ ಎಂಕುಲ ಬಿರ ದೇವರಿಗೆ ನಮ್ಮ ಸಂಪತ್ತನ್ನು ಕೊರಡು ಬಂದ್ಪನ ಒಂದು ಕಲ್ಪನೆ ಬರ್ತದೆ. ದುಂಬು ಖಾಲಿ 1% ಶ್ರೀಮಂತರಿದ್ದೀರಿ 90% ಬಡವರಿದ್ದೀರಿ. ಇನ್ನು 1% ಆ ಶ್ರೀಮಂತರು ಸಮಾಜದ ತೋಜರು 90% ಶ್ರೀಸಾಮಾನ್ಯರು ನಿಗ್ಲು ಇನ್ನು ಸಮಾಜದ ಲಕ್ಕದ ತೋಜೊಂದಿಲ್ಲ ನಿಕ್ಲಿಗೆ ಆ ಶಕ್ತಿ ದೇವರು ಕೊಡ್ತೀರಿ. ಇನ್ನು ಐನ ಕೃತಜ್ಞತೆ ಕೊರಡು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕ್ಷೇತ್ರಡ್ ಒಂಜಿ 35 ವರ್ಷದ ಪ್ರಾಯದ ಎಂಕು ಒಂಜಿ 14 ದೇವಸ್ಥಾನದ ಬ್ರಹ್ಮಕಲಶೋತ್ಸವನ ಎರಡು ಪಾಲು ಪಡೆಯರೆ ಈ ಕ್ಷೇತ್ರದ ಜನ ಆಶೀರ್ವಾದನ ಮಲ್ತಿದ್ದೇರು. ಇನ್ನು ಇಪ್ಪ ಚಂದ್ಕೂರದ ದೇವಸ್ಥಾನದ ಬ್ರಹ್ಮಕಲಶೋತ್ಸವನ ಈ ಕ್ಷೇತ್ರದ ಜನಪ್ರತಿನಿಧಿಯಾದ ಶುರುಕು ಮಲ್ಪರೆ ನಿಖಲ್ ಮಾತೆಲ್ಲ ಅವಕಾಶ ಮಲ್ತ್ಕೋತಾರೆ. ಅದಕ್ಕೋಸ್ಕರ 2 ಪಾತ್ರೆ ಪಾತ್ರೆ 2 ಅಂತ ನಚ್ಚಿನ ಆಸೆ ಎಂಕಲ ಪ್ರಾಯಶಃ ಚಂದ್ಕೂರದ ಬ್ರಹ್ಮಕಲಶೋತ್ಸವ ಈ ವರ್ಷ ನಡತನಂಚಿದ್ನ ಪೊಳಲಿ ರಾಜರಾಜೇಶ್ವರಿ ದೇವರನ ಬ್ರಹ್ಮಕಲಶೋತ್ಸವಗೆ ಸರಿಸಾಟಿಯಾದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಬ್ರಹ್ಮಕಲಶೋತ್ಸವ ನಡೆತಂದ ಅವು ನಮ್ಮ ಅಪ್ಪೆ ಚಂದ್ಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವರನ ಬ್ರಹ್ಮಕಲಶೋತ್ಸವ ನಾನು ಸುರುಕು ಬಂದ ಭಾರಿ ಸಂತೋಷನ ಪಡೆಪೆ. ಮುಲ್ಪದ ಕೆಲಸ ಕಾರ್ಯನ ನಿರ್ವಹಣೆ ಮಲ್ತನಂಚಿದ್ನ ಸ್ವಯಂ ಸೇವಕ ಬಂಧುಲ್ನ ಕಾರ್ಯ ಆ ಕಾರ್ಯಕರ್ತರು ದೇವ ದುರ್ಲಭ ಕಾರ್ಯಕರ್ತರು ಅಂತ ಬಂದ್ಬೇರು ಅಂಚಿದ್ನ ದೇವ ದುರ್ಲಭ ಆಯ್ನಂಚಿದ್ನ ಭಕ್ತಾದಿಲಿ ದೇವ ದುರ್ಲಭ ಆಯ್ನಂಚಿದ್ನ ಸ್ವಯಂ ಸೇವಕರಾದ ಆನಿ ಜೀರ್ಣೋದ್ಧಾರದ ನೀ ಬ್ರಹ್ಮಕಲಶೋತ್ಸವ ಮುಂಟ ಬಂತನಂಚಿದ್ನ ಮಾತ ಸ್ವಯಂ ಸೇವಕ ಕಾರ್ಯಕರ್ತ ಬಂದಲಿಗೆ ಆನ ಮನಪೂರ್ವಕವಾಣಿಚಿದ್ನ ಅಭಿನಂದನೆ ಈ ಸಂದರ್ಭ ಬಂದ್ರೆ ಭಾರಿ ಸಂತೋಷನ ಪಡೆಪೆ. ಐಕ್ಯ ಚಪ್ಪಾಳೆದ್ದು ದಾಲ ಯಾವಂದು ಈ ಚಪ್ಪಾಳೆ ಬೆಳ್ತಂಗಡಿ ಮುಟ್ಟ ಅನ್ನಕ್ಕೆ ನೋಡು ಅದನ್ನ ಕಾವಂದೇರಿಗೆ ಅನ್ನಕ್ಕೆ ನೋಡು ಒಂದು ಒಲ್ತಿರ್ದು ಬೋನಪ್ಪ ನಾನು ಎಲ್ಲರದಕ್ಕೆ ಚಪ್ಪಾಳೆ ತಟ್ಟರೆ ಇಜ್ಜಿ ಮೂಲ ವೇದಿಕೆ ಇಜ್ಜಿ ನಿಕ್ ಮುಗಿಯಣ್ಣು. ಇನಿ ಬೇರೆ ಬೇರೆ ಸಮಿತಿಲೇನು ಮಂದೊಂದು ಜೀರ್ಣೋದ್ಧಾರ ಸಮಿತಿದ ಈ ಭಾಗದ ಮಾತ ಹಿರಿಯರ ನಕಲು ಬತ್ತದ ಒಂದು ದಿನ ಕೇಂದಿರು ಈ ಸರ್ತಿದ ಬ್ರಹ್ಮಕಲಶೋತ್ಸವಗಿ ಅಧ್ಯಕ್ಷ ಆವಡು ಅಂತ ಬಂದಾಗ ಹಿಂಗೊಂಚೂರು ಪೋಡಿಗೆ ಅಂತ ಏನು ಬಂಡ ಎಲೆಕ್ಷನ್ನ ಬತ್ತಿತ್ತು ನಾನು ಆಯ್ತು ನಡುಟು ಬರ್ರೆ ಒಂಚೂರು ಬಂಗಾಪುಣ ಅಂತ ಬಂಡೆ ಈ ರೀತನ್ನ ಯಾವ ಈ ರೆಂಗ್ಲು ಬೋರ್ಡು ಬಂದಿರು ಅಪ್ಪನ ಆ ಕೆಲಸ ಮಲ್ಪರೆ ನೇಪಾಳ ದೇವರನ ಕೆಲಸ ಮಲ್ಪರೆ ಹಿಂದೂ ಸಮಾಜ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಕೆಲಸ ಮಲ್ಪರೆ ಪಿರೋರಿವು ನಂಚಿನ ವ್ಯಕ್ತಿ ಅಂಚಾದ ಖಂಡಿತ ನಿಗಲೊಟ್ಟಿಗೆ ಬರ್ಪ ಅಂತ ಬಂದಿನ ಪಾತ್ರನ ಬಂದು ಇನ್ನೇನು ಅವಕಾಶ ಏತು ಸಾಧ್ಯ ಆತನ ಆತ ಕೆಲಸ ಮಲ್ಪರೆ ಹಿಂಗೆ ಅವಕಾಶ ಉಂಡು. ಈ ಸಂದರ್ಭ ಬೇರೆ ಬೇರೆ ಸಮಿತಿಲಿ ನಮ್ಮ ಮಲ್ತ ಆ ಸಮಿತಿಲೇಡು ಸ್ವಾಗತ ಸಮಿತಿ ನಮ್ಮ ಪವನಂಜಯ ಅಜ್ಜಿಡಿಯರ್ನ ಸಂಚಾಲಕರಾದ ವಸಂತ್ ಶೆಟ್ರು ಸಹ ಸಂಚಾಲಕರಾದ ಸ್ವಾಗತ ಸಮಿತಿ ಮಲ್ತಾನೆ. ಪ್ರಾಯಶಃ ಈ ಸ್ವಾಗತ ಸಮಿತಿದ ಕೆಲಸ ಕಾರ್ಯ ಮನೆ ಬ್ರಹ್ಮಕಲಶೋತ್ಸವ ನಡೆದ ಬಕ್ಕ ಹಿಂಗೋರಿಗೆ ಫೋನ್ ಮಲ್ತೇರು. ಒಂದು ರಿಕ್ಷಾ ಡ್ರೈವರ್ ಆ ರಿಕ್ಷಾ ಡ್ರೈವರ್ ಫೋನ್ ಮಲ್ತು ಬಂದರೆ ಅಣ್ಣ
ಎಂಗೆ ನೀರಿನ ಬ್ರಹ್ಮಕಲಶೋತ್ಸವಕ್ಕೆ ಬಂದಾಗ ಒಂಜಿ ಮದುಮೆಗೆ ಬತ್ತಲೇಕ ಹೊಂದಿತ್ತಿಂಡು ಎಂಗಿಲ ಮಾತಾಡಲ ಎನಡಲ ಎತ್ತಿಕೊಂಡರು ಅನ್ನ ಪ್ರಸಾದ ತೊಂಡರ ಮನಸ್ಸು ಮಲ್ತಾರ ಅಂದು ಕೇಂಡರು ಎಂದು ಪನ್ಪನಂಚಿನ ಪಾತ್ರ ಒಂಜಿ ರಿಕ್ಷಾ ಡ್ರೈವರ್ ಬಂದಾಗ ಸ್ವಾಗತ ಸಮಿತಿ ಅರ್ಥಪೂರ್ಣ ಅನಿಚಿನ ಕೆಲಸ ಕಾರ್ಯ ನಿರ್ವಹಣೆ ಮಾಡ್ತೀರಿ ಅಂತ ಪನ್ಪನಂಚಿದ್ದ ಎಂಗೆ ಖುಷಿ ಉಂಡು ಅದಕ್ಕೋಸ್ಕರ ಸ್ವಾಗತ ಸಮಿತಿ ಹಿಡಿಪನಚಿದ್ದ ಮಾತಾಡಗಳ ಒಂದು ಜೋರಾಯಿನ ಚಪ್ಪಾಳದ ಮೂಲಕ ನಿಖಿಲ ಅಭಿನಂದನೆಯನ್ನು ಸಲ್ಲಿಸೋದು. ಹಿಡಿದ ಪಕ್ಕ ವೈದಿಕ ಸಮಿತಿ ಎಂಗಿನ ಗಣೇಶ ಐತಾಳ್ರಲ್ಲ ಯೋಗೀಶ್ ರಾವ್ ಇರಲ್ಲ ಆ ವೈದಿಕ ಸಮಿತಿ ಎಂಚೈತೇನೆ ಅಂದ್ಕೊಂಡ ಒಂಜಿ ತುಂಡು ಗಂಧ ಪ್ರಸಾದ ನೆಲತ್ತ ಮಿತ್ತು ಬೂರ್ದನ ನೇರಾಲ ತುತ್ತರ ಆತ ಅಚ್ಚುಕಟ್ಟಾದ ಭಕ್ತನಂಚಿತ್ನ ಪ್ರತಿ ಒಂಜಿ ಭಕ್ತರೆಲ್ಲ ಮಾತೆಲ್ಲ ಸರಿಸಮಾನ ಒಂದೇ ರೀತಿಯಿಂದ ಪಂಪನಂಚಿತ್ನ ಮನೋಭಾವನೆಡೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿದ ವೈದಿಕ ಸಮಿತಿ ತಂತ್ರಿದಾರಿಗಿಪ್ಪು ಆತನ ದೇವಸ್ಥಾನದ ಪ್ರತಿ ಒಂಜಿ ವಿಧಿವಿಧಾನಗಿಪ್ಪು ಆ ಸ್ವಯಂ ಸೇವಕರು ಮನಪೂರ್ವಕವಾದ ಕೆಲಸ ಕಾರ್ಯ ಮಾಡ್ತಾರೆ ಅಕ್ಲೆಗಳ ಎನ್ನ ಪರವಾದ ಬ್ರಹ್ಮಕಲಶೋತ್ಸವ ಸಮಿತಿದ ಪರವಾದ ಜೋರಾದ ಚಪ್ಪಾಳ ತಟ್ಟದ ಅಕ್ಲೆ ಅಭಿನಂದನೆಯನ್ನು ಸಲ್ಲಿಸೋಡು. ಪರಶುರಾಮ ಸೃಷ್ಟಿದ ಪುಣ್ಯದ ಮಣ್ಣದ ಇತಿಹಾಸ ಇತ್ತಿನಂಚಿನ ಇವೊಂಜಿ ಅಪ್ಪೆ ದುರ್ಗಾ ಪರಮೇಶ್ವರಿನ ಸುದ್ದಿ ತಂದು ದೇಶ ರಾಷ್ಟ್ರ ಸಮಾಜಕ್ಕೆ ಬರತಕ್ಕಂಥ ಅತಿವೃಷ್ಟಿ ಅನಾವೃಷ್ಟಿ ಇಳೆಯಲ್ಲಿ ಬೆಳೆಗೆ ಬೇಕಾದಂಥ ಮಳೆಯಿಂದ ಅಂತರ್ಜಲ ಸಮೃದ್ಧಿ ಆ ಮೂಲಕ ಆತಂಕವಾದಿಗಳಿಂದ ಬರತಕ್ಕಂಥ ಎಲ್ಲ ರೀತಿಯ ಸಂಕಷ್ಟದಿಂದ ಪಾರು ಮಾಡುವುದರ ಮೂಲಕ ಮಾನವೀಯ ಮೌಲ್ಯದ ಸದ್ಗುಣಶೀಲತೆಯಲ್ಲಿ ಜನಾರ್ದನ ಸೇವೆಯನ್ನು ಮಾಡುವುದರ ಮೂಲಕ ಬದುಕನ್ನು ಸಾರ್ಥಕತೆಗೊಳಿಸುವಲ್ಲಿ ನಮ್ಮ ಪೂರ್ವಜರು ನಿರ್ಮಿಸಿದಂಥ ಗ್ರಾಮ ದೇವಸ್ಥಾನ, ಸೀಮೆ ದೇವಸ್ಥಾನ, ಗ್ರಾಮ ಭಜನಾ ಮಂದಿರ, ಧರ್ಮಪೀಠಗಳು, ಅದಕ್ಕೆ ಪೂರಕವಾಗಿ ಮಠ ಮಂದಿರಗಳು, ಇವುಗಳ ಶಕ್ತಿ ಸಾಮರ್ಥ್ಯದ ನೆಲೆಯನ್ನು ಅರ್ಥವಿಸಿಕೊಳ್ಳತಕ್ಕಂಥ ಜ್ಞಾನದ ದಿಶಕ್ತಿಯನ್ನು ಮುಂದಿನ ಪೀಳಿಗೆಯ ಮಕ್ಕಳಲ್ಲಿ ಸಾದರಪಡಿಸುವುದರ ಮೂಲಕ ಆ ಜವಾಬ್ದಾರಿಯುತವಾದಂಥ ಸ್ಥಾನವನ್ನು ಅಲಂಕರಿಸಿದಂಥ ಎಲ್ಲ ಸಾಧು ಸಂತರು ಮತ್ತು ಬ್ರಾಹ್ಮಣ್ಯ ಅನ್ನುವಂಥ ಬ್ರಹ್ಮತ್ವದ ನೆಲೆಯನ್ನು ಇಡೀ ದೇಶದ ಅಂತರ್ಸತ್ವದಲ್ಲಿ ಪ್ರಕಾಶಿಸತಕ್ಕಂಥ ತತ್ವ ಮತ್ತು ಶಕ್ತಿಯಲ್ಲಿ ನಾವೆಲ್ಲರೂ ಅದನ್ನು ವೃದ್ಧಿಸತಕ್ಕಂಥ ಅದರ ಮನೋಬಲವನ್ನು ಬೆಳೆಸಿಕೊಳ್ಳತಕ್ಕಂಥ ಔದಾರ್ಯತೆ ಇನ್ನು ಮುಂದಿನ ದಿವಸದಲ್ಲಿ ಇದೆ ಅನ್ನೋದನ್ನು ಆ ಶ್ರೀದೇವಿಯಲ್ಲಿ ಪ್ರಾರ್ಥಿಸಿಕೊಂಡು ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ, ಎಲ್ಲರಲ್ಲಿಯೂ ದೃಢಚಿತ್ತದ ಮತ್ತು ಐಕ್ಯಮತ್ಯದ ಸಮಭಾವತ್ವವನ್ನು ಉಳಿಸಿ ಬೆಳೆಸತಕ್ಕಂಥ ದೇಶದ ಹೊರಭಾಗದಲ್ಲಿ, ದೇಶದ ಒಳಗ ಭಾಗದಲ್ಲಿ ಇರತಕ್ಕಂಥ ಆತಂಕವಾದದ ಎಲ್ಲ ಶಕ್ತಿಯನ್ನು ಆ ಮಾದೇವಿ ನಿಗ್ರಹಿಸಿ ಶಾಂತಿ ಮತ್ತು ಸಮಾಧಾನದ ಚಿತ್ತದೆಡೆಗೆ ಎಲ್ಲರೂ ಜೀವನ ಮಾಡತಕ್ಕಂಥ ಮತ್ತು ಸಾರ್ಥಕತೆಯ ಸಂತೃಪ್ತಿಯ ಜೀವನ ಮಾಡತಕ್ಕಂಥ ಸತ್ಪ್ರೇರೇಪಣೆ ಆಗಲಿ ಅಂತ ಆ ಶ್ರೀದೇವಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಭಾಳಷ್ಟು ಚೆನ್ನಾಗಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯವರು ದೇವಸ್ಥಾನವನ್ನು ಭಾಳ ಪ್ರೀತಿಯಲ್ಲಿ ಕಟ್ಟಿದ್ದೀರಿ. ಭಾಳ ಚೆನ್ನಾಗಿ ಆಗಿದೆ. ಇವತ್ತು ನಾನು ಭಾಳಷ್ಟು ಗಮನಿಸಿರುವಂಥದ್ದು, ಇವತ್ತು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರಗಳು ಭಾಳಷ್ಟು ಅಭೂತಪೂರ್ವವಾಗಿ ನಡೀತದೆ. ನಡೆದ ನಂತರ ಏನು ಅಂತ ಕೇಳಿದರೆ ಅದು ಯೋಚಿಸಬೇಕಾದಂಥ ಸ್ಥಿತಿ ಇದೆ. ಇವತ್ತು ನಾನು ಹೇಳ್ತಾ ಇರೋದು, ಒಬ್ಬ ಮನುಷ್ಯನ ಶಿರದಿಂದ ಕಾಲಿನ ಅಂಗುಷ್ಟದವರೆಗೆ ಇರತಕ್ಕಂಥ ಈ ದೇಹದ ಸೂತ್ರ ಏನಿದೆಯೋ ಅದೇ ಆಗಮಶಾಸ್ತ್ರದಲ್ಲಿ ದೇವಸ್ಥಾನದ ಕಲಶದಿಂದ ಪಾದುಕೆಯವರೆಗೆ ಇರತಕ್ಕಂಥ ಆ ತತ್ವ ನಮ್ಮ ದೇಹಕ್ಕೂ ದೇವಸ್ಥಾನದ ಎಲ್ಲ ಅವಯವಕ್ಕೂ ಅವಿನಾಭಾವ ಸಂಬಂಧ ಇದೆ. ಅದಕ್ಕೋಸ್ಕರ ಪೂರ್ವಜರು ಭಾಳಷ್ಟು ಒಳ್ಳೆ ರೀತಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಂಡು ಬಂದರು. ದೇವಸ್ಥಾನದ ಇತಿಹಾಸ ಮತ್ತು ಕಲ್ಪನೆ ಹೆಚ್ಚು ಕಡಿಮೆ 1,500 ವರ್ಷ. ಅದಕ್ಕಿಂತ ಮೊದಲು ಈ ದೈವದ ಆರಾಧನೆ ಭಾಳ ಪ್ರಾಬಲ್ಯವಾಗಿ ನಮ್ಮ ತುಳುನಾಡಿನ ಮಣ್ಣಿನಲ್ಲಿ ಭಾಳ ವಿಶಿಷ್ಟವಾಗಿತ್ತು ಮತ್ತು ಮಹಿಮಾಯುಕ್ತವಾಗಿತ್ತು. ಇತಿಹಾಸವನ್ನು ತಗೊಂಡ್ರೆ ಎಲ್ಲ ದೇವಸ್ಥಾನದ ಉದ್ಭವ ಲಿಂಗಕ್ಕೆ ಸಂರಕ್ಷಣೆ ಕೊಟ್ಟಂತೂ ಉದ್ಭವಿಸಿದಂಥ ಸಾನ್ನಿಧ್ಯವನ್ನು ಜನಮಾನಸಕ್ಕೆ ಮುಟ್ಟುವಂತೆ ಮಾಡಿದ್ದು ದೈವಗಳು.
ನಿಮ್ಗೆ ಉದಾಹರಣೆ ಗೊತ್ತಿರ್ಬೋದು, ಮಂಜುನಾಥನ ಜ್ಯೋತಿರ್ಲಿಂಗ ಏನಾದರೂ ಅಲ್ಲಿ ಪ್ರತಿಷ್ಠಾಪನೆ ಆಗಿದರೆ ಅದು ಕದ್ರಿಯಿಂದ ಅಣ್ಣಪ್ಪ ದೈವ ತಗೊಂಡು ಬಂದು ಅದನ್ನು ಪ್ರತಿಷ್ಠಾಪಿಸಿದ. ಅದೇ ರೀತಿ ಕಟೀಲಿನ ಲಿಂಗ ಇರಬಹುದು, ಮಧೂರಿನ ಲಿಂಗ ಇರಬಹುದು, ಎಲ್ಲವೂ ಯಾವ ಇತಿಹಾಸ ಇರತಕ್ಕಂಥ ಎಲ್ಲ ದೈವಿಕ ಸಾನ್ನಿಧ್ಯದ ದೇವಸ್ಥಾನದ ಪುನರುತ್ಥಾನಕ್ಕೆ ಮತ್ತು ಆ ದೇವಸ್ಥಾನದ ಪ್ರಾರಂಭಕ್ಕೆ ಶಕ್ತಿ ಕೊಟ್ಟದ್ದು ತುಳುನಾಡಿನ ಇತಿಹಾಸದಲ್ಲಿರತಕ್ಕಂಥ ದೈವಾರಾಧನೆಗಳು, ನೆನಪಿಟ್ಟುಕೊಳ್ಳಿ.